ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ನಗರದ ವಾರ್ಡ್ ನಂಬರ್ 25ರ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿನ ಬಿಜೆಪಿ ಕಾರ್ಯಕರ್ತರು ಪಕ್ಷ ತೊರೆದು ಕಾಂಗ್ರೆಸ್ಗೆ ಜೈ ಎಂದಿದ್ದಾರೆ. ನಾಗರಾಜ್, ಮಗೇಶ್ ಕುಮಾರ್, ಸೆಂದಿಲ್ ಕುಮಾರ್, ಮುರುಗೇಶ್, ಹರೀಶ್, ಸಂತೋಷ್, ಕಾರ್ತಿಕ್, ರಮೇಶ್, ನಯಾಜ್, ಷಣ್ಮುಗ, ಶ್ರೀರಾಮ್, ಕಮರೇಶ್, ಕುಮಾರೇಶ್ ಇನ್ನು ಹಲವರು ಬಿಜೆಪಿ ತೊರೆದ ಕಾರ್ಯಕರ್ತರು. ವಾರ್ಡ್ ನಂಬರ್ 15ರ ನಗರಸಭಾ ಸದಸ್ಯರಾದ ಜಗದೀಶ್, ಸತೀಶ್, ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಗುರುಪ್ರಸಾದ್, ನಗರ ಬ್ಲಾಕ್ ಕಾಂಗ್ರೆಸ್ನ ಕಾರ್ಮಿಕ ವಿಭಾಗದ ವಿ ಶಿವಕುಮಾರ್, ಜ್ಞಾನೇಶ್ ಕುಮಾರ್ ಇವರ ಸಮ್ಮುಖದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾದರು. ಬಿಜೆಪಿ ಕಾರ್ಯಕರ್ತರನ್ನು ಹಿರಿಯೂರು ತಾಲೂಕಿನ ಮಾಜಿ ಶಾಸಕರಾದ ಡಿ ಸುಧಾಕರ್ ಅವರು ತಮ್ಮ ಪಕ್ಷಕ್ಕೆ ಬರಮಾಡಿಕೊಂಡು ಅಭಿನಂದಿಸಿದರು. ನಂತರ ಮಾತನಾಡಿದವರು, ಕಾಂಗ್ರೆಸ್ ಪಕ್ಷ ದೀನ ದಲಿತರ, ಹಿಂದುಳಿದ ವರ್ಗದವರ, ಅಲ್ಪಸಂಖ್ಯಾತರ ಹಾಗೂ ಎಲ್ಲ ಸಮುದಾಯದವರ ಏಳಿಗೆಗಾಗಿ ದುಡಿಯುವ ಪಕ್ಷವಾಗಿರುವುದರಿಂದ ಈಗಾಗಲೇ ಹಿರಿಯೂರು ತಾಲೂಕಿನ ಪ್ರಗತಿಪರ ಕಾರ್ಯಗಳನ್ನು ಮೆಚ್ಚಿ ಸಾಕಷ್ಟು ಜನರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಕಾಂಗ್ರೆಸ್ಗೆ ಕೈ ಜೋಡಿಸಲಿದ್ದಾರೆ ಎಂಬುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ ಯುವ ನಾಯಕರಾದ ಮಗೇಶ್ ಕುಮಾರ್ ಅವರು ಮಾತನಾಡಿ, ರಾಜ್ಯದಲ್ಲೂ ಕೇಂದ್ರದಲ್ಲೂ ಹಾಗೂ ತಾಲೂಕಿನಲ್ಲಿಯೂ ಸಹ ಬಿಜೆಪಿ ಸರ್ಕಾರವೇ ಆಡಳಿತದಲ್ಲಿ ಇದ್ದರೂ ಸಹ ತಾಲೂಕಿನಲ್ಲಿ ನಗರಸಭೆ ಸೇರಿದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷವೇ ಹೆಚ್ಚಿನ ರೀತಿಯಲ್ಲಿ ಅಧಿಕಾರ ವಹಿಸುತ್ತಿರುವುದು ನಿಜಕ್ಕೂ ನಮಗೆ ತುಂಬಾ ಸಂತೋಷದ ವಿಷಯವಾಗಿದೆ ಎಂಬುದಾಗಿ ಮಗೇಶ್ ಕುಮಾರ್ ಅವರು ತಿಳಿಸಿದರು. ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಅರಿತು ಡಿ ಸುಧಾಕರ್ ಅವರ ಅಧಿಕಾರದ ಅವಧಿಯ ಅಭಿವೃದ್ಧಿ ಕಾರ್ಯಗಳನ್ನು ಕಂಡು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇನೆ ಎಂಬುದಾಗಿ ಬಿಜೆಪಿ ಪಕ್ಷ ತೊರೆದು ಕೈ ಸೇರಿದ ಮಗೇಶ್ ಕುಮಾರ್ ಅವರು ತಿಳಿಸಿದರು. ಇದೇ ರೀತಿಯಲ್ಲಿ ಮುಂದೆಯೂ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆಯಿಂದ ಕಾರ್ಯನಿರ್ವಹಿಸುತ್ತೇವೆ ಎಂಬುದಾಗಿ ಬಿಜೆಪಿ ತೊರೆದು ಕೈ ಸೇರಿದ ಪಕ್ಷದ ಕಾರ್ಯಕರ್ತರು ತಿಳಿಸಿದರು. ವಿ ರಾಘವೇಂದ್ರ, ಹನುಮಂತು, ಡಾಕ್ಟರ್ ಸುಜಾತ, ಗೋಪಿ ಯಾದವ್, ಜ್ಯೋತಿ ಲಕ್ಷ್ಮಿ, ನಂದಿನಿ ಗೌಡ, ಮಾಜಿ ಶಾಸಕರಾದ ಆಪ್ತ ರಕ್ಷಕ ಸುರೇಶ್ ಕುಮಾರ್, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಾದಿ ಜೆ ರಮೇಶ್, ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಈರಲಿಂಗೇಗೌಡ, ಗೀತಾ ನಂದಿನಿಗೌಡ, ಸತೀಶ್ ಸಿಂಗ್, ಹರೀಶ್ ಸಿಂಗ್ ಸೇರಿದಂತೆ ಹಲವು ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ.